Premier Pass, Mangalore, Damayana. All the best. Team ಜೈ ಶ್ರೀರಾಮ್ ನಿಖಲ್ತು ಒಂದಲ್ಲರು AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಯಾನ್ ಅಚಲ್ ಉಬರಡ್ಕ ಈ ಬ್ಲಾಗ್ ದಾದ ಕಂಟೆಂಟ್ ಪಂಡ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂಜಿ ಹೊಸತ್ ಫಿಲಮ್ ಒಂಜಿ ಪುತ್ತೂರ್ದ ಜವಾನೇರ ಮಲ್ತಿನ ಅಂಚಿತನ ದಾಮಾಯಣ ಪಂಪ್ನ ಒಂಜಿ ಕನ್ನಡ ಮೂವಿ ಜುಲೈ 14ಗೂ ರಿಲೀಸ್ ಆಯರಂಡು. ಸೊ ಐತ ಪ್ರೀಮಿಯರ್ ಶೋಗೂ ಏನನ್ನ ಇನ್ವೈಟ್ ಮಾಡ್ತಿದ್ದೇರು ಐತ ಡೈರೆಕ್ಟರ್ ಇನ್ನಂಚಿತನ ಶ್ರೀಮುಖ್ ಬಂದು. ಸೊ ಅರ ಇನ್ವೈಟ್ ಮಂತನದವರ ಏನ್ ಪೋಂದುಲ್ಲೆ ಕುಟ್ಲದ ಭಾರತ್ ಸಿನಿಮಾಸ್ ಪ್ರೀಮಿಯರ್ ಶೋ ಇಪ್ಪುನು. ಥ್ಯಾಂಕ್ ಯು ಶ್ರೀಮುಖಣ್ಣ ಏನನ್ನು ಇನ್ವೈಟ್ ಮಾಡ್ದೇನೇಕ್ ಅಂಚನೆ ಏನೈತೆ ಪೋಂದುಲ್ಲೆ ಪ್ರೀಮಿಯರ್ ಶೋ ಎಂಚ ಉಂಡು ಮೂವಿ ಕನ್ನಡ ಮೂವಿ ಅವು ಎಂಚ ಉಂಡು ಒಂಜಿ ಪುತ್ತೂರ್ದ ಜವಾನೇರ್ ಪೂರ ಸೇರ್ದು ಮಲ್ತನಂಚಿತನ ಮೂವಿ ದಾಮಾಯಣ ಮಾತೆರ್ಲ ತೂಲೆ ಜುಲೈ 14ಗೂ ರಿಲೀಸ್ ಆವೊಂದುಂಡು. ನೆತ್ತ ಕತೆ ಬುಕ್ಕ ನೆತ್ತ ನಿರ್ದೇಶನ ನೆತ್ತ ಮೇನ್ ಆಕ್ಟರ್ ಆದ್ ಶ್ರೀಮುಖ್ ಬೇರೆ ಮಲ್ತೊಂದುಲ್ಲೇರು ಅಂಚನೆ ನೆಟ್ಟು ಸುಮಾರು ಜನ ಐಟ್ ಉಲ್ಲೇರು. ಒಂದೊಂಜಿ ಹಳ್ಳಿ ಸೊಗಡುದ ಒಂಜಿ ಕತೆ ತಲೆಕ ತೋಜುಂಡು ಟ್ರೇಲರ್ ತೂನಗ. ಸೊ ಈತ ಟ್ರೇಲರ್ ಪಾಡ್ವೆ ನಿಖಲೆ ಟ್ರೈಲರ್ ತೂಪುನಂಚಿತನ ಟೈಮುಡು ಯಾನ್ ಕುಡ್ಲಗ ರೀಚ್ ಅದು ಪ್ರೀಮಿಯರ್ ಶೋ ನಡಪೇರುಂಡು. ಅಂಚನೆ ಇನಾಗ್ರೇಷನ್ ಫಂಕ್ಷನ್ ಲ ನಡಪೇರುಂಡು ಭಾರತ್ ಸಿನಿಮಾಸ್ ನಮ್ಮ ದಾಮಾಯಣ ಮೂವಿದ ಇನಾಗ್ರೇಷನ್ ಫಂಕ್ಷನ್ ಲ ನಡಪೇರುಂಡು. ಸೊ ಅಡೆ ಪೋದು ತಿಕ್ಕಬೆ ಈ ವ್ಲಾಗ್ಡ್ ಯಾನ್ ಬುಕ್ಕ ಎನ್ನ ಕ್ಲಾಸ್ದ ಅಭಿಷೇಕ್ ಬಂದು ಅಂಚನೆ ಎನ್ನ ಸರ್ ಅಕ್ಷಯ್ ರೈ ಬಂದು ಎಂಕ್ಲ 3 ಜನ ಇಪ್ಪ ಈ ವ್ಲಾಗ್ಡ್. ಸೊ ಇತ್ತ ಎಂಕ್ಲ ಏನೈತೆ ಅಭಿಷೇಕ್ ಇಲ್ಲದ ಎದುರು ಕಾತೊಂದುಲ್ಲೆ ಆಯ್ ಬಾರ್ಪನದೊಜ್ಜಿ ಸುಮಾರು ಬರ್ತಾಂಡು ಬತ್ತು ಕುಲ್ದು ಇತ್ತೆ ಬತ್ತೆ ಬನಂದುಲ್ಲೆ ನಮ್ಮ ಅಭಿಷೇಕರು ಬತ್ತೀರಿ ಬಾರಿ ಬೇಗ ಬತ್ತಾರ ಅಂದ್ರೆ ಅಂಡ್ ಬುಕೊಂಜಿ ನಮ್ಮ ಅಭಿಷೇಕ್ ನಾಯಕ್ ಈವೆಂಟ್ ದ ಫೋಟೋಗ್ರಫಿಗೆ ಪೋಪೇರು ಏರೆಗಾಣ್ಲ ಈವೆಂಟ್ ದ ಮೆಮೊರೀಸ್ 20% ಡಿಸ್ಕೌಂಟ್ AU ಕ್ರಿಯೇಷನ್ ಸಬ್ಸ್ಕ್ರೈಬ್ ಮಾಡ್ತಾರಂದ ಏನಿಗ್ಲೆಗೆ 20% ಡಿಸ್ಕೌಂಟ್ ಲ ತಿಕ್ಕೊಂಡು ಬುಕಂಜದ ಬಂಡ ಅಭಿಷೇಕ್ ನಾಯಕ್ ಬಂದು ಇನ್ಸ್ಟಾಗ್ರಾಮ್ ಪೇಜ್ ಯಾರನ್ನ ಫಾಲೋ ಮಾಡ್ಕೊಳ್ಳಿ ಅಂತಾನೆ ಇಟ್ಸ್ ಅಭಿಷೇಕ್ ನಾಯಕ್ ಬಂದು ಬೇರೆ ಪಂಡ ಏರಗಾಂಡ್ಲ ನಿಖಲ್ನ ಈವೆಂಟ್ ದ ಮೆಮೊರೀಸ್ ಅನ್ನ ಕ್ಯಾಪ್ಚರ್ ಮಾಡ್ಕೊಡಂಡ ನಮ್ಮ ಅಭಿಷೇಕ್ ನಾಯಕ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಿಖಲೆಗೆ ಪ್ರೀ ವೆಡ್ಡಿಂಗ್ ಆದಿಪ್ಪು ವೆಡ್ಡಿಂಗ್ ಆದಿಪ್ಪು ಪೋಸ್ಟ್ ವೆಡ್ಡಿಂಗ್ ಆದಿಪ್ಪು ಬೇಬಿ ಶವರ್ ಆದಿಪ್ಪು ಬರ್ತ್ಡೇದ ಆದಿಪ್ಪು ಓಲ್ ಆಯ್ತನಲ್ಲ ನಮ್ಮ ಅಭಿಷೇಕನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಪಂಡ ಫೋಟೋಗ್ರಾಫಿಗೆ ಬನ್ನೇನೆ ಮದ್ಮೆ ಆಯರ ಬಂಡ ಒಂಜನ ಬೆಚ್ಚವು ಅಂಡಲ ಮುಚ್ಚಿ. ಸೊ ಐತೆ ದಾಮಾಯಣ ಮೂವಿಗೆ ಹೋಗುದಿಲ್ಲ. ಸೊ ಐತೆ ಪಿದಾಡ್ಗ ಪಿದಾಡ್ದ ಆಲ್ಮೋಸ್ಟ್ ಪಿದಾಡ್ದ ಓಡಿ ಆಡಿಡಲ್ಲ ಐತೆ ವರ್ಷ ಬರೋಂದು ಬಿದ್ದಾಯಿ ಎಂಗ್ಲ ಸರ್ನ ಪಿಕ್ ಮಾಡ್ಕೊಡು ಅವ್ರ ಕಾಲೇಜ್ ಡೆವ್ಲರ್ಗೆ ನನ್ನಲ್ಲ ಹೋಯ್ ಪಕ್ಕದ. ಸೊ ಎಂಗ್ಲಿತ್ತೆ ಕಾಲೇಜ್ ಡುಲ್ಲ ಅಕ್ಷಯ್ ಸರ್ನ ಮೀಟ್ ಮಾಡ್ಕೊಂಡಿಲ್ಲ ಮತ್ತೆ ಬರ್ಬೇ ಬಂಡೇರು ವೇಟ್ ಮಾಡ್ತಾರೆ ಇಲ್ಲಿ ಭಾಷಣ ಸರ್ ನಮಸ್ತೆ ಸರ್. ಇವ್ರು ನಮ್ಮ ಸರ್ ಅಕ್ಷಯ್ ಸರ್ ಅಂತೇಳಿ ನಿಮ್ಮ ಊರಿನವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ ಸರ್ ನಮ್ಮ ಚಾನಲ್ ಸ್ಕಂದ. ಇವ್ರು ನಮ್ಮ ತೆಂಕಿಲ ಕ್ಲಾಸ್ಮೇಟ್, ಸ್ಕೂಲ್ ಕ್ಲಾಸ್ಮೇಟ್, ಚಟಿಬಡೀಸ್. ಮತ್ತೆ ವಿಶೇಷ ಫುಲ್ ಬಿಸಿ ಮಾರಿ ಟಿಕೆಟ್ ನಮಸ್ಕಾರ ಹೇಗಿದೆ ನೀನು ಪ್ರೀಮಿಯರ್ ಪಾಸ್ ಮ್ಯಾಂಗ್ಳೂರ್ ದಾಮಾಯಣ ಇಂಗ್ಲೈತೆ ಭಾರತ್ ಸಿನಿಮಾಸ್ ಲೈವ್ ಆಗ್ತದ. ದಾಮಾಯಣ ಫ್ರೀ ಪಾಸ್ ಇಂಗ್ಲೈತೆ ತೆಗೆದಿದೆ. ಸೊ ಎಂಟ್ರಿ ಆಗೋಂಗಿಲ್ಲ
ಬಂದಿದ್ದೇವೆ ದಾಮೋದರನ ಒಂದು ಈ ತರಲೆ ಚೇಷ್ಟೆಗಳನ್ನು ನೋಡೋದಕ್ಕೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನಾನು ಇವಾಗ ವಿಜಯ್ ಕುಮಾರ್ ಕೊಡಿಯಾರ್ ಬೈಲು, ವಾಲ್ಟರ್ ನಂದಡಿಕೆ, ನಮ್ಮ ಪ್ರೊಡ್ಯೂಸರ್ ಆದಂಥ ರಾಘವೇಂದ್ರ ಕೊಡುವ ಅವರು, ಮತ್ತು ಜೀವನ್ ರಾಮ್ ಸುಳ್ಯ ಸರ್, ಮತ್ತು ಈ ಚಿತ್ರದ ನಿರ್ದೇಶಕ ಮತ್ತು ನಾಯಕ ನಟನಾಗಿ ನಟಿಸಿರುವ ಶ್ರೀಮುಖ್ ಅವರನ್ನು ಇವಾಗ ದೀಪ ಬೆಳಗಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತೇನೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರನ್ನು ಸಹ ಇಲ್ಲಿ ಆನಂದಿಸಬೇಕಾಗಿದೆ. ಶ್ರೀಯುತ ಪ್ರಕಾಶ್ ತುಮ್ನಾಡು ಅವರು ಸಹ ಇಲ್ಲಿದ್ದಾರೆ ನಮ್ಮ ಜೊತೆ ಇವತ್ತು. ಸರ್ ದಯವಿಟ್ಟು ಬರಬೇಕಾಗಿದೆ. ಈಗ ಎಲ್ಲರೂ ಸೇರಿ ದೀಪ ಬೆಳಗುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿ. ಒಂದು ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸುತ್ತೇವೆ. ನಮಸ್ಕಾರ ಮಾತಾಡಿಲ್ಲ. ಸಿನಿಮಾ ಕಾಮಿಡಿ ಪುದೆ ಬಟ್ ನಿರೂಪಣೆ ಕಾಮಿಡಿ ಮಾಡ್ಬೋದು ಅಂತ ಸಿನಿಮಾದ ಮಸ್ತ್ ಕಾಮಿಡಿ ಉಪ್ಪು. ಟ್ರೈಲರ್ ತೋನಲ್ಲೇ ಮಸ್ತ್ ಅಟ್ರಾಕ್ಟಿವ್ ಆದೊಂಡು ದಾದ ನಾವು ಎಡ್ಡೆ ಟೈಮ್ ಬೈದದು ಈ ವಾರ ಒಂಜಿ RR ಇರೋ ಒಂದು ಕನ್ನಡ ಮೂವಿ ರಿಲೀಸ್ ಆದ ಅವಳು ಎಡ್ಡೆ ಉಂಟು. ಬಹುಶಃ ಮಸ್ತ್ ಖುಷಿ ಒಂದು ಗ್ರಾಮೀಣ ಪ್ರದೇಶದ ಎಡ್ಡೆ ಸಿನಿಮಾಲು ಬರೋದು ಇಂಕುಲು ಏಕತಾನ ತೆಡುಲ್ಲ. ಬಟ್ ರಾಮಾಯಣ ಸಿನಿಮಾ ಥ್ರೋಟ್ ಕರ್ನಾಟಕ ಬೇತೆ ದೇಶೋಡು ಪ್ರದರ್ಶನ ಅದು ಒಂದು ಮಟ್ಟದ ಕಥೆದಲ್ಲೇ ಒಬ್ಬರು ಒಂಜಿ ಚರಿತ್ರೆ ಮಲ್ಪಡೋದು ಈ ಸಂದರ್ಭಡು ಶುಭನ್ ಬರ್ತು ಕಲಾವಿದರು ಅಂತ ಮಾಸ್ತರಿಂದ ಶುಭಾಶಯ. ಆಲ್ ದ ಬೆಸ್ಟ್. ನನಗೆ ಈ ಫಿಲ್ಮಿಗೆ ಬಂದ ತಕ್ಷಣ ನೆನಪಾಗದೆ ಎಲಿಪಾಸನ ಉಂಟು ಅಂತ ಕೇಳೋದು ಒಂದು ಫಸ್ಟ್ ನೆನಪಾಗೋದು. ಯಾಕೆ ಟ್ರೈಲರ್ ನೋಡಿ 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 ಮತ್ತೆ ಇನ್ನೊಂದು ಅವರ ಅಪ್ಪ ಬೈಯೋದಲ್ಲಿ ಮೊಸಡಿ ಬಡಿತೇನೆ ಅಂತ ಹೇಳಿ ಎಲ್ಲಿ ಬರ್ತದೆ ಏನಂತ ನೋಡುವಂತ ನಮ್ಮ ಹುಡುಗ, ನಮ್ಮ ಸುಳ್ಯದ ಹುಡುಗ. ಹಾಗಾಗಿ ನಾನು ಓಡಿ ಬಂದೆ. ನಮ್ಮ ರಂಗಮನೆ ನಾಟಕ ಶಾಲೆಯಲ್ಲಿ ಕೂಡ ನಾಟಕ ಮಾಡ್ತಿದ್ದೆ. ಸಣ್ಣದಲ್ಲಿ ಬಹಳ ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂಥ ಒಂದು ಅವನ ಯೋಚನೆಗಳೇ ಒಂದು ಭಿನ್ನವಾದದ್ದು. ಫಿಲಮ್ ಮಾಡಿದ್ದಾನೆ, ಕುತೂಹಲ ಇದೆ. ಶುಭಾಶಯಗಳು. ಪ್ರಸ್ತುತ ಕಾಲದಲ್ಲಿ ಹೊಸ ಮುಖಗಳಿಗೆ ಯಾರು ಕೂಡ ಅಷ್ಟು ಈಸಿಯಾಗಿ ಚಾನ್ಸ್ ಕೊಡುವುದಿಲ್ಲ. ನಮ್ಮ ಕುಡುವ ಸರ್ ಅವರು ಎಲ್ಲ ಹೊಸ ಮುಖಗಳಿಗೆ ವೇದಿಕೆ ನೀಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳು. ಎಲ್ಲ ಹೊಸ ಮುಖಗಳು ಶೈನ್ ಆಗಲಿ, ಸ್ಟಾರ್ಸ್ ಆಗಲಿ, ಮತ್ತೆ ಮುಂದೆ ಅವರಿಂದ ಇನ್ನಷ್ಟು ಕನ್ನಡ ಚಿತ್ರಗಳು ಬರಲಿ. ಆಲ್ ದ ಬೆಸ್ಟ್. ಫಸ್ಟ್ ಆಫ್ ಆಲ್ ಶ್ರೀಮುಖ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ಸಕ್ಸಸ್ ಒಂದು ಕಾಣ್ತಾ ಇದೆ. ಒಂದಷ್ಟು ಆಡಿಯನ್ಸ್ ಈಗಾಗಲೇ ಕಾಯ್ತಾ ಇದ್ದಾರೆ. ಇದು ಕಂಪ್ಲೀಟ್ ಒಂದು 100 ದಿನದೊಳಗೆ ಇಷ್ಟೊಂದು ಆಡಿಯನ್ಸ್ ಇನ್ನೂ ಕೂಡ ಬರಲಿ. ಆ್ಯಂಡ್ ನಾವೀಗ ರಾಮಾಯಣದ ಬಗ್ಗೆ ಮಾತಾಡ್ತೇವೆ. ಸೊ ಮುಂದಿನ ಪೀಳಿಗೆ ರಾಮಾಯಣದ ಬಗ್ಗೆ ಮಾತಾಡಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀವೆಲ್ಲ ಬಂದದ್ದಕ್ಕೆ ತುಂಬ ಸಂತೋಷ ಆಯಿತು. ನಾನು ಇಷ್ಟು ಸಂಖ್ಯೆಯಲ್ಲಿ ಸೇರ್ತೀನಿ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಯಿತು ನೀವು ಬಂದದ್ದು. ನಿಮ್ಮ ಎಕ್ಸ್ಪೆಕ್ಟೇಷನನ್ನು ಹೀಗೆ ಇಟ್ಕೊಂಡಿರ್ತಾರೆ ಮೂವಿಲಿ ಅಂತ ನಂಬಿದ್ದೇನೆ. ಥ್ಯಾಂಕ್ ಯು ಸೊ ಮಚ್. ಈಗ ರಾಮಾಯಣ ಕಥಾನಕನು ಬನ್ನಿ. So all the best. Thank you so much. ದಾಮೋದರನ ಕತೆ ನೋಡಲಿಕ್ಕೆ ನಾವೀಗ ರೆಡಿ ಆಗಿದ್ದೇವೆ. ಸೊ ಥಿಯೇಟರ್ ಕೂಡ ರೆಡಿ ಆಗಿದೆ.
ಹಲೋ ಹಲೋ ದಾಮು, ಬಸ್ಸಲ್ಲಿ ಇದ್ದಾನೆ ಅಂತ ಹೇಳು. ಸರ್ ಇಂಟರ್ಮಿಷನ್ ಅವ್ರಿಗೆ ಹೇಗಿತ್ತು ಸರ್? ಸೂಪರ್ ಆಗಿತ್ತು, ಡೀಸೆಂಟ್, ಒಳ್ಳೆ ಕಾಮಿಡಿ. ಸೂಪರ್. ಏನ್ ಚೇತನ ಅಭಿ? ರಾಮಾಯಣ ಇದು ರಾಮಾಯಣ. ಎಫರ್ಟ್ ಹಾಕಿದೀರೋ ಅಷ್ಟು ಎಫರ್ಟಿಗೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ರಾಮಾಯಣದ ಟೀಮನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ಯಾರೆಲ್ಲ ಮಧ್ಯ ಮಧ್ಯೆ ಕೂತಿದ್ರೆ ದಯವಿಟ್ಟು ಮುಂದೆ ಬನ್ನಿ. ಅಕ್ಷಿತಾ, ವಿನಾಯಕ, ಮೊದಲದಾಗಿ ವೆಂಕಟರಾಮ್ ಭಟ್ ಯಕ್ಷಗಾನ ಕಲಾವಿದರು. ನಮ್ಮ ತಂದೆ ಪಾಠ ಮಾಡಿದ್ದಾರೆ ಪುರಂದರ ದೂಡೆ. ಆಕ್ಚುಲ್ ಲೈಫಲ್ಲಿ ನನ್ನ ತಂದೆಯವರೇ. ಡಾಕ್ಟರ್ ಪ್ರತಿಭಾ ರೈ ದಾಮೋದರ ಅಮ್ಮನ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ರಶ್ಮಿ ಪುರಾಣಿಕ್ ಲಾಸ್ಟ್ ಅಲ್ಲಿ ಬರೋ ಅಂಗನವಾಡಿ ಟೀಚರ್. ರಾಮಾಯಣ 2 ಮಾಡಿದ್ರೆ ಅಂತ ಹೇಳ್ತಾರೆ ಅಲ್ಲ, ದಾಮೋದರಿಗೆ ಬೇರೆ ಯಾರು ಸಿಕ್ಕಿಲ್ಲ ಗೊತ್ತಿಲ್ಲ ಮತ್ತೆ. ಸೊ ನೆಕ್ಸ್ಟ್ ಧೀರಜ್ ಕೆ ಕಾಂಚನ್, ಧೀರಜ್ ಡಿ ಕಾಂಚನ್ ನಮ್ಮ ಕೊರಿಯೋಗ್ರಾಫರ್. ಅಕ್ಷಯ್ ರೇವಣ್ಕರ್ ಗೆಳೆಯ, ಅಸೋಸಿಯೇಟ್ ಡೈರೆಕ್ಟರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅನಘಾ ಭಟ್, ವಿದ್ಯಾ ಸರಸ್ವತಿ. ಸಿದ್ದು GS ಕ್ಯಾಮ್ರಾಮನ್. ರಾಘವೇಂದ್ರ ಗುರು ಅವರು ನಮ್ಮ ಪ್ರೀತಿಯ ಪ್ರೊಡ್ಯೂಸರ್. ಅವರು ಫಸ್ಟ್ ದಿವಸವೇ ಸ್ಕ್ರಿಪ್ಟ್ ನೋಡಿದ ಕೂಡಲೇ ಒಪ್ಪದಿದ್ರೆ ನಮಗೊಂದು ಮೂವಿ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದಿತ್ಯ BK ವಿನಾಯಕನ ಕ್ಯಾರೆಕ್ಟರ್ ಮಾಡ್ತಾರೆ. ಪ್ರತಿಯೊಂದು ಫೀಲ್ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅದ್ರ ಹಿಂದೆ ಮ್ಯೂಸಿಕ್ ಇರಬೇಕು. ಹಲೋ, ಸರಿ ಸರಿ ಸರಿ. ಫೀಲ್ ಅರ್ಥ ಆಗ್ಬೇಕು ಅಂದ್ರೆ ಅದ್ರ ಹಿಂದೊಂದು ಮ್ಯೂಸಿಕ್ ಇರ್ಬೇಕು, ಅದ್ರ ಹಿಂದೊಂದು ಟ್ಯೂನ್ ಇರ್ಬೇಕು. ನೀವು ಅಳ್ಬೇಕಾ, ನೀವು ಸಾರಿ ನೀವು ಅಳ್ಬೇಕಾ, ನೀವು ನಗಬೇಕಾ ಅಂತ ನಿಮ್ಗೆ ಸಜೆಷನ್ ಸಿಗೋದೇ ಮ್ಯೂಸಿಕ್ ಇಂದ. ಒಳ್ಳೆ ಮ್ಯೂಸಿಕ್ ಮಾಡಿದಾರೆ, ಈ ಸಾಂಗ್ ಮಾಡಿದ್ದಾರೆ. ದಾಮೋದರನ ತಂಗಿಯಾಗಿ ಅಂಶಿಕಾ. ಇನ್ನು ಅರ್ಧ ಟೀಮ್ ಬ್ಯಾಂಗ್ಳೂರಲ್ಲಿ ಉಂಟು. ಸೊ ಬ್ಯಾಂಗ್ಳೂರ್ ಪ್ರೀಮಿಯರ್ ಅಲ್ಲಿ ನಾವು ಅವ್ರನ್ನೆಲ್ಲ ಮೀಟ್ ಆಗ್ತೇವೆ. ನಿಮ್ಮ ಸಪೋರ್ಟ್ ಈಗ ಟ್ರೈಲರ್ ರಿಲೀಸ್ ಆಗುವವರೆಗೂ, ಸಾಂಗ್ಸ್ ರಿಲೀಸ್ ಆಗುವವರೆಗೂ ತುಂಬಾ ಚಂದಕ್ಕೆ ಸಪೋರ್ಟ್ ಮಾಡಿದ್ದೀರಿ. ಇದೇ ಸಪೋರ್ಟ್ ಇವತ್ತು ಕೂಡ ನೋಡಿ ತುಂಬಾ ಖುಷಿ ಆಯ್ತು. ನನಗೆ ಇಷ್ಟು ಜನ ಸೇರ್ತಾರೆ ಅಂತ ಹೇಳೋ ನಂಬಿಕೆ ಇರಲಿಲ್ಲ. ನಿನ್ನೆ ಬುಕ್ ಮೈ ಶೋ ಡ್ಯಾಶ್ ಬೋರ್ಡ್ ಅಲ್ಲಿ ಓಪನ್ ಮಾಡುವಾಗ ಕೆಲವೆಲ್ಲ ನಮ್ಮ ಪಾಸ್ ಅಲ್ಲಿ ಬಂದಿದ್ರು, ಇನ್ನು ಉಳಿದವರೆಲ್ಲ ಹೆಚ್ಚಿನವರು ಬುಕ್ ಮಾಡಿ ಬಂದಿದ್ದೀರಿ. ತುಂಬಾ ಖುಷಿ ಆಯ್ತು ಈ ಸಪೋರ್ಟ್ ನೋಡಿ. ಹೀಗೆ ಹೌಸ್ಫುಲ್ ಆಗಿ ಹೋದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತದೆ. ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ. ನೀವು ಈಗ ನೆಕ್ಸ್ಟ್ ನಾಳೆ 14ನೇ ತಾರೀಕಿಗೆ ಹಲವಾರು ಕಡೆ ರಾಮಾಯಣ ಬಿಡುಗಡೆ ಆಗ್ತಾ ಉಂಟು. ಇನ್ನಷ್ಟು ಜನರನ್ನು ಕರೆತರ್ತೀರಿ ಅಂತ ನಾನು ನಂಬಿದ್ದೇನೆ.
ನಿಮ್ಮ ಪ್ರತಿಯೊಂದು ಶೇರ್ಗಳು, ಲೈಕ್ಗಳು, ನಾವು ಶಾರ್ಟ್ ಮೂವಿ ಮಾಡ್ತಾ ಇದ್ದಾಗ ಹೇಳ್ತಿದ್ದೇವೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದನ್ನ ಇವತ್ತು ಕೂಡ ಹೇಳ್ತಾ ಇದ್ದೇವೆ. ನಮ್ಮದು ಯಾವುದೇ ಕಂಟೆಂಟ್ ಕಂಡ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರಿಂದ ಮಾತ್ರ ಈ ಮೂವಿಗೆ ಮೈಲೇಜ್ ಸಿಗ್ಲಿಕ್ಕೆ ಸಾಧ್ಯ. ಫಸ್ಟ್ ಟೈಮ್ ಮೂವಿಗೆ OTT ಅಲ್ಲಾಗ್ಲಿ, ಸ್ಯಾಟಲೈಟ್ ಅಲ್ಲಾಗ್ಲಿ ಡೈರೆಕ್ಟ್ ಆಪರ್ಚುನಿಟಿಗೆ ಸಿಗೋದಿಲ್ಲ. ಥಿಯೇಟರ್ ಅಲ್ಲಿ ವಿನ್ ಆದ್ರೆ ಮಾತ್ರ ಆಪರ್ಚುನಿಟಿ ಉಂಟು. ವಿನ್ ಮಾಡುವ ಮತ್ತು ಆಶೀರ್ವಾದ ಮಾಡುವ ಕೆಪಾಸಿಟಿ ನಿಮಗೆ ಮಾತ್ರ ಉಂಟು. ನಾವು ಜಸ್ಟ್ ಬೇಡ್ತಾ ಇದ್ದೇವೆ ಅಷ್ಟೇ. ಮೂವಿ ಬಾರ್ ಶೋ ಕೊಂಡು ದಾಮಾಯಣ ಹೌಸ್ಫುಲ್ ಶೋ, ಪ್ರೀಮಿಯರ್ ಶೋ ಆತನೆ. ಸೊ ತೂವಲಿ ಜನಕ್ಲ ರೆಸ್ಪಾನ್ಸ್ ಎಂಚುಂಡು ಈಗ ತೂವೊಂದಿತ್ತಾರೆ. ಮುಕ್ಕಂಚಿನ ಬಂಡ ಶ್ರೀಮುಖ್ ಬೇರೆ ಫ್ರೆಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ ಒಟ್ಟಿಗೆ ಮನ್ಪೇರ ಉಂಡು. ನಿಮಗೆ ನೆಕ್ಸ್ಟ್ ಗೊತ್ತಾಗ್ಬೋದು ದಾದಾ ಮಾತೆಲ್ಲ ಬಲೆ ಶಾರ್ಟ್ ಮೂವಿ ತೂಲೆ ದಾಮಾಯಣ ಮೂವಿ ತೂಲೆ ಕನ್ನಡ ಮೂವಿ ಸಪೋರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಬೇತೆ ಬೇತೆ ಥಿಯೇಟರ್ಸ್ ಒಂದು ರಿಲೀಸ್ ಆಗೋದು ಜುಲೈ 14ಗೆ. ಸೊ ಮಾತೆಲ್ಲ ಬಲೆ ತೂಲೆ ನಮ್ಮ ಊರದ ಜವಾನಿರು ಸಪೋರ್ಟ್ ಮಾಡ್ಲೆ ಪಿದಾಡ್ಗ ಟೀಮ್ದಾಗ ಆಲ್ಮೋಸ್ಟ್ ಪಾತೆರ ದಾಂಡೆ ಹೌಸ್ಫುಲ್ ಆಯ್ತು. ಜವಾಬ್ದಾರಿ ಜಾಸ್ತಿ ಆಯ್ತು. ಎಂಜಾಯ್ ಮಾಡಿ ಅದರ ಖುಷಿ ನೋಡಿ ತುಂಬಾ ಸಾರ್ಥಕ ಭಾವ ಆಯ್ತು. 4 ವರ್ಷ ತುಂಬಾ ಕಷ್ಟ ಮಾಡಲಿಕ್ಕೆ. ಅದರ ನಂತರ OTT ಸ್ಯಾಟಲೈಟ್ ನಿಮಗೆ ತುಂಬಾ ಚಾಲೆಂಜಿಂಗ್ ಮೂವಿ ನೋಡಬೇಕು. ಆ ರೆಸ್ಪಾನ್ಸ್ ನೋಡಿ ಬಂದ್ರೆ ಮಾತ್ರ ನಾವು ಚಿತ್ರ ಮಾಡ್ತೇವೆ. ತುಂಬಾ ಚಾಲೆಂಜಿಂಗ್ ಆಯಿತು. ಇವತ್ತು ತುಂಬಾ ಖುಷಿ ಆಗಿದೆ. ಹೀಗೆ ಕಂಟಿನ್ಯೂ ಆಗ್ತಿದೆ. ತುಳುನಾಡಿನ ಸಪೋರ್ಟ್ ತುಂಬಾ ಒಳ್ಳೆಯದು. ವೆರಿ ಥ್ಯಾಂಕ್ ಯು. ಮೂವಿ ಸ್ಟಾರ್ಟ್ ತನಕ ನಗು ನಾನ್ ಸ್ಟಾಪ್ ಆಗ್ತಾ ಇತ್ತು. ನಾವೊಂದು 100 ಸರ್ತಿ ನೋಡಿದ್ವಿ. ನಾವು ಎಲ್ಲೆಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಲ್ಲಿ ಕೂಡ ನಗಾಡ್ತಾ ಇದ್ದೀವಿ ಸರ್. ಅದು ನೋಡಿ ತುಂಬಾ ಖುಷಿ ಪಟ್ಟಿದ್ದೇನೆ. ಕೆಟ್ಟ ಬಂದ ಟೈಮಲ್ಲಿ ಅವ್ರು ನಗೋದು ಸ್ವಲ್ಪ ತುಂಬ ಎಂಜಾಯ್ ಮಾಡಿದ್ವಿ. ಮಾತಾಡ್ತಾ ಇಲ್ಲ. ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಸರ್. ನಿಮ್ಮ ಮ್ಯೂಸಿಕ್ ಒಳ್ಳೆ ಸೌಂಡ್ ಮಾಡಿ ಈಗ ರಾಮಾಯಣದ ಟೈಟಲ್ಸ್ ಹಾಕಿ ನಾನು ಡ್ಯಾನ್ಸ್ ಮಾಡುವ ಫೀಲ್ಡಲ್ಲಿದ್ದೇನೆ. ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಒಬ್ಬೊಬ್ಬರು ಒಳ್ಳೆ ರಿವ್ಯೂ ಹೇಳುವಾಗಂತೂ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡುವಂಥ ಪರ್ಸನಿಗೆ ಸಿಗುವಾಗ ನಮಗೆ ಹತ್ತಿರದಲ್ಲೇ ಮಾಡಿರುವಂಥದ್ದು ವಿಷಯ ಅಂತ ಅಷ್ಟೇ. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ತುಂಬ ಚೆನ್ನಾಗಿದೆ. ಕಾಮಿಡಿ ಅಂತ ಬಂದಾಗ ನಮ್ಮ ಅಂದರೆ ಎಲ್ಲ ಲ್ಯಾಂಗ್ವೇಜ್ಗಳು ಅಷ್ಟೇ ಡೈಲಾಗ್ಸ್ ಇದ್ದರೆ ಮಾತ್ರ ಅಲ್ಲಿರುವಂಥ ಪ್ರೇಕ್ಷಕರನ್ನು ನಗಿಸುತ್ತೆ. ಬಟ್ ಆ ರೀತಿ ಡಬಲ್ ಮೀನಿಂಗ್ ಇಲ್ಲದೆ ಒಬ್ಬ ವ್ಯಕ್ತಿಯನ್ನು ಒಬ್ಬ ನೋಡೋಕ್ಕೆ ನಗಿಸುತ್ತೆ ಅಂತ ಹೇಳಿದ್ರೆ ಅದು ಈ ಸಿನಿಮಾದ ಒಂದು ತಾಕತ್ತು. ಆ್ಯಂಡ್ ತುಂಬ ಚೆನ್ನಾಗಿರೋದು, ತುಂಬ ಡೀಸೆಂಟಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ನ್ಯಾಚುರಲಿಸ್ಟಿಕ್ ಆಗಿದೆ. ಆ್ಯಂಡ್ ಈ ಸಿನಿಮಾವನ್ನು ನೋಡಿ ಚರ್ಮಡಿ ತಿಂದು ಹೋಗುವಾಗ ಮಸಾಲ ಉಚ್ಕೊಂಡು ಹೋಗೋದನ್ನು ಮಾತ್ರ ಮರಿಬೇಡಿ ಅಂತ ಸೂಪರ್ ಆಗಿದೆ ಸರ್ ಅದು. ಸರ್ ಚರ್ಮಡಿ ತಿಂದ ಮಸಾಲೆ ಉಜ್ಜಿದ್ರಲ್ಲ ಸರ್. ಸೊ ನಾನು ಹೇಳೋದು ಎಲ್ಲರೂ ಅದೇ ಚರ್ಮಡಿ ತಿಂದು ಮಸಾಲೆ ಹಾಂ ಮಾತಾಡಲಿ ಸರ್ಕಸ್. ನಮಸ್ಕಾರ. ಇವಾಗಷ್ಟು ನಾವು ದಾಮಾಯಣ ಅನ್ನುವಂಥ ಸಿನಿಮಾವನ್ನು ನೋಡಿದ್ವಿ. ತುಂಬ ಅದ್ಭುತವಾಗಿ ನೋಡುವಾಗಿದೆ. ತುಂಬ ಲೋಕಲಿ ಕನೆಕ್ಟ್ ಆಗುತ್ತೆ. ನಮ್ಮ ಪಕ್ಕದಲ್ಲಿ ಇರೋ ಸ್ಟೋರಿ ಅಂತಲೇ ಅನಿಸುತ್ತೆ. ಆ್ಯಂಡ್ ಇಲ್ಲಿರುವಂಥ ಮುಖ್ಯವಾದಂಥ ವಿಚಾರ ಏನು ಅಂತ ಹೇಳಿದರೆ
ಒಬ್ಬ ವ್ಯಕ್ತಿ ಹಣ ಮಾಡಬೇಕು ಅಂತ ಬಯಸಿದಾಗ ಅವನು ಯಾವುದೇ ಕಷ್ಟ ಇಲ್ಲದೆ ಹಣ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಅಡ್ಡದಾರಿನ ಹಿಡಿಲೇಬೇಕು. ಬಟ್ ಅವ್ನ ಮುಗ್ಧತೆಯಿಂದ ಅವನು ಹಿಡಿದಿರೋ ದಾರಿ ಕೂಡ ಅಡ್ಡದಾರಿ ಅಂತಲೇ ಗೊತ್ತಿಲ್ಲದೆ ಅವನು ಯಾವುದೋ ಸಂಕಷ್ಟಕ್ಕೆ ಸಿಕ್ಕೊಳ್ತಾನೆ. ಬಟ್ ಒಳ್ಳೆ ಮನಸ್ಸಿದ್ರೆ ದೇವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಕಾಪಾಡ್ತಾನೆ ಅನ್ನೋದಕ್ಕೆ ಈ ಸಿನಿಮಾ ಒಂದು ಒಳ್ಳೆ ಉದಾಹರಣೆ. ಆ್ಯಂಡ್ ಇವತ್ತು ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಬ್ಬ ಪ್ರೇಕ್ಷಕನ ನಗಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಸ್ಗಳು ಬೇಕೇ ಬೇಕಾಗುತ್ತೆ. ಆದರೆ ಈ ಸಿನಿಮಾದಲ್ಲಿ ಯಾವುದೇ ರೀತಿಯ ಡಬಲ್ ಮೀನಿಂಗ್ ಇಲ್ಲದೆ ಪ್ರತಿಯೊಬ್ಬ ವೀಕ್ಷಕರನ್ನ ಅವನು ನಗಿಸೋ ರೀತಿ ಮಾಡುತ್ತೆ ಅನ್ನೋದು ಈ ಸಿನಿಮಾದ ತಾಕತ್ತು. ಆ್ಯಂಡ್ ಮೇನ್ ಒಂದು ಈ ಸಿನಿಮಾದ ಒಂದು ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಅದು ಚರ್ಮುರಿ. ಸೊ ನೀವೆಲ್ಲರೂ ಕೂಡ ಈ ಸಿನಿಮಾವನ್ನ ನೋಡಿ ಚರ್ಮುರಿಯನ್ನು ತಿಂದು ಹೋಗುವಾಗ ಮಸಾಲೆನ ಮಾತ್ರ ಉಚ್ಕೊಂಡು ಹೋಗಿ ಅನ್ನೋದನ್ನ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಸಾಲೆ ಉಚ್ಚದೆ ಹೋಗೋದನ್ನ ಮರಿಬೇಡಿ, ಇಲ್ಲ ಮರೆತ್ರೆ ಸಿಗಾಕೊಳ್ತೀರ. ದಾಮೋದರನ ಲೈಫ್ ಹುಡುಕೊನತ್ತೇವೆ ಒಂಜಿ ದಾಮೋದರ ಕ್ಯಾರೆಕ್ಟರ್ನ ಮುಗ್ಧತೆ ಆದಿಪ್ಪು ಅತ್ತಂಡ ಆಯನ ಒಂಜಿ ಹೆಚ್ಚಿನ ಇಲ್ಲದ ಕಲೆಗೆ ಆಯ ಒಂಜಿ ಭಾರ ಆದಿಪ್ಪೆ ಬಟ್ ಆಯಗ ಮಾರ್ಕಿಂಗ್ ಗುಜಿ ಆಯವರಿ ದಡ್ಡೆ ಆದಿಪ್ಪೆ. ಬಟ್ ಆಯೆ ಪೇಂಟೆಗೆ ಹೋದಾನಾಗ ಅಲ್ಪದಾದ ಬರ ಕಷ್ಟ ಆಪುಂಡು ಅವು ಪೂರ ಆಕ್ಚುಲಿ ರಿಯಲ್ ಲೈಫ್ ಫುಲ್ ಅಂಚನೆ ಆಪುಂಡು ಪಂಡ ಎಡ್ಡೆ ಫ್ರೆಂಡ್ ಆಗ್ಲೇಪರೆ ಹಾಲ್ ಫ್ರೆಂಡ್ ಆಗ್ಲೇಪರೆ. ಸೊ ನಮ್ಮ ಈಗಂಗೆ ಸೆಲೆಕ್ಟ್ ಮಾಡ್ಬೋದು ಅವು ಪೂರ ಈ ಮೂವಿ ಮಾಡ್ಬೋದು ಒಕ್ಕದ ಪಂಡ ಟೂ ಡೇ ಡ್ಯಾಮ್ ಬಂದ. ಸೊ ಅವು ಸ್ಪೆಷಲ್ ಒಕ್ಕ ಅಂಚನೆ ಸರ್ ಲಪಂಡಿರು ನನ್ನ ಪಂಡ ಚರ್ಮುರಿ ತಿಂದದು ನಿಖಲೆ ಮಸಾಲೆನ ಮಾತ್ರ ಹೊಚ್ಚೋದೆ ಬೋಲೆ ನನ್ನ ನಿಖಲೆ ಇಲ್ಲದ ಕೈ ಇಲ್ಲದ ತೆಗೆದು ಬಿಡುವ. ಸೊ ಆಲ್ ದ ಬೆಸ್ಟ್ ಇಡೀ ಟೀಮಿಗೂ ಅಂಚನೆ ಬೆಂಗಳೂರುಲ ಪ್ರೀಮಿಯರ್ ಶೋ ನಡಪರುಂಡು. ನಮ್ಮ ಇಡೀ ಟೀಮಿಗಳ ಆಲ್ ದ ಬೆಸ್ಟ್ ಮಾಡೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಮೂವಿ ತೂದು ಎಂಕ್ಲಿತೆ ಪಿದಾಡೋದಿಲ್ಲ. ಸೊ ಮೂವಿದ ಬಗ್ಗೆ ತೂಯಾರು ನಿಖಲ್ ಈಗ ಪಾತೆರ್ನ ಪೂರ ಕೇಂಡಾರೆ ನಮ್ಮ ಅಕ್ಷಯ್ ಸರ್ಲ ಪಾತೆರ್ನ ಇನ್ನು ಕೇಂಡಾರೆ. ಸೊ ಜಾಸ್ತಿ ಅಲ್ಲ ಪಂಕುಜಿ ಜುಲೈ 14th ಮೂವಿ ರಿಲೀಸ್ ಆವೊಂದುಂಡು ಕರ್ನಾಟಕಡ್ ಬೇತೆ ಬೇತೆ ಥಿಯೇಟರ್ಡ್ ಮೂವಿ ರಿಲೀಸ್ ಆವೊಂದುಂಡು. ಸೊ ಮಾತೆರ್ಲ ಮೂವಿನ ತೂಲೆ ಸಪೋರ್ಟ್ ಮನ್ಪ್ಲೆ ನಮ್ಮ ಊರ್ದ ಜವನೇರು. ಸೊ ಸಪೋರ್ಟ್ ಮನ್ಪ್ಲೆ ಅಂಚನೆ ಬೆಂಗಳೂರುಲ ಫಸ್ಟ್ ಡೇ ಫಸ್ಟ್ ಶೋಡು ಪ್ರೀಮಿಯರ್ಲ ನಡಪೆರಡು. ಸೊ 14th ಏರ್ ಮಾತ ಬೆಂಗಳೂರು ಡಿಪ್ಪಾರು ಮಾತೆಲ್ಲ ಪ್ರೀಮಿಯರ್ ಶೋಗೆ ಪೋಲೆ. ಸೊ ಕ್ಯಾಮ್ರಾಮ್ಯಾನ್ ಬರ್ತನೆಗೆ ಹೆಲ್ಪ್ ಆಂಡು ಕ್ಯಾಮ್ರಾಮ್ಯಾನ್ ಬೇರೆ ಸರ್ ಕ್ಯಾಮ್ರಾಮ್ಯಾನ್ ಅತ್ತು ಬೇರೆ ಎಂಕ್ಲೆ ಒಂಜಿ ಬೆಸ್ಟ್ ಸರ್ ಆಲ್ರೌಂಡರ್. ಸೊ ಈ ವ್ಲಾಗ್ ನಿಕ್ಲೆ ಇಷ್ಟ ಅಂತ ಬಂದೇನ್ವೆ ಚಿತ್ರನೇ ಬ್ಲಾಗ್ಸ್ ಬೋರ್ಡ್ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿ, ಲೈಕ್ ಮಾಡ್ಲಿ, ಶೇರ್ ಮಾಡ್ಲಿ, ಸಬ್ಸ್ಕ್ರೈಬ್ ಮಾಡ್ಲಿ, ಲೈಕ್ಸ್ ಕೊಡ್ಲಿ ಅಂಚನೆ ಅಭಿಷೇಕ್ ನಾಯಕ್ ಎಕಡೆ ಒಂದು ವಿಷಯ ಎಲ್ಲ ಬಂತೆ ಅವು DM ಅನ್ಪ್ಲೆ. ಸೊ ನೆಕ್ಸ್ಟ್ ಬ್ಲಾಗ್ ತೆಗ್ಗ ಅನೀಶ್ ನಮಸ್ಕಾರ. ಮತ್ತೆ ವಿಶೇಷ ಸೂಪರ್. ನಿಗಳಿದ್ಯಲ್ಲ ಟೀಮ್ ಇಲ್ಲಿದ್ದೆ ಮತ್ತೆ ವಿಶೇಷ ಸರಿ ಬಾಯ್ 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 ಬಾಯ್. ಸೊ ರಾಮಾಯಣ ಮೂವಿನ ತೂಲೆ ಸಪೋರ್ಟ್ ಮಾಡ್ಲೆ. ಈ ಬ್ಲಾಗ್ ಇಡೆಗೆ ಎಂಡ ಬಂದುಂಡು ನೆಕ್ಸ್ಟ್ ಬ್ಲಾಗ್ ತಿಕ್ಕಗ.